ನಿಬಂಧನೆ ಪಾಲಿಸದ ಕಾಟುಕುಕ್ಕೆ ಅನಂತೊಟ್ಟಿ ಮೇಘಾ ಕೈಗಾರಿಕಾ ಸಂಸ್ಥೆಗೆದುರಾಗಿ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ಸರ್ಕಾರದ ನಿಬಂಧನೆ ಪಾಲಿಸದ ಕಾಟುಕುಕ್ಕೆ ಅನಂತತೊಟ್ಟಿ ಮೇಘಾ ಕೈಗಾರಿಕಾ ಸಂಸ್ಥೆಗೆದುರಾಗಿ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ಸರ್ಕಾರದ ನಿಬಂಧನೆ ಪಾಲಿಸದೆ ಪರಿಸರಕ್ಕೆ ಹಾಗೂ ಜನವಾಸಕ್ಕೆ ಮಾರಕವಾಗಿ ಕಾಟುಕುಕ್ಕೆಯ ಬಾಲಮೂಲೆ ಸಮೀಪ ಅನಂತತೊಟ್ಟಿ ಎಂಬಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುವ ಮೇಘಾ ಕೈಗಾರಿಕಾ ಸಂಸ್ಥೆಗೆದುರಾಗಿ ಸಿಪಿಐಎಂ ಕಾಟುಕುಕ್ಕೆ ಲೋಕಲ್ ಸಮಿತಿ ಹಾಗೂ ನಾಗರಿಕ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಸೋಮವಾರ ಬೆಳಗಿನಿಂದ ಆರಂಭಗೊಂಡಿದೆ. ಸಿಪಿಐಎಂ ಕುಂಬಳೆ ಏರಿಯಾ ಸಮಿತಿ ಕಾರ್ಯದರ್ಶಿ ಸಿಎ ಸುಬೇರ್ ಉದ್ಘಾಟಿಸಿ ಮಾತನಾಡುತ್ತಾ, ಜೀವ ವಾಯು ಜಲ ಹಸಿರು ಪರಿಸರ ನಾಶಪಡಿಸಿಕೊಂಡು ನಿಬಂಧನೆ ರಹಿತವಾಗಿ ಕಾರ್ಯಾಚರಿಸುವ ಈ ಅನಧಿಕೃತ ಕಾರ್ಖಾನೆಯನ್ನು ಮುಚ್ಚಿಸಿ ನಾಡಿನ ಜನರಿಗೆ ಸ್ವಸ್ಥ ಪರಿಸರವನ್ನು ನಿರ್ಮಿಸಿಕೊಡುವ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪಕ್ಷ ಹಾಗೂ ನಾಗರಿಕರು ಕೈಜೋಡಿಸಿದ್ದು, ಎಂಡೋಸಲ್ಫಾನ್ ದುರಂತ ಸಂಭವಿಸಿದ ಹೆಣ್ಮಕಜೆ ಮಣ್ಣಿನಲ್ಲಿ ಮತ್ತೊಂದು ದುರಂತ ಮರುಕಳಿಸಲು ಬಿಡಬಾರದೆಂದು ಎಚ್ಚರಿಸಿದರು. ಸ್ಥಳೀಯ ವಾರ್ಡ್ ಸದಸ್ಯರು, ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಶಶಿಧರ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐಎಂ ಕುಂಬಳೆ ಏರಿಯಾ ಸಮಿತಿ ಸದಸ್ಯ ಮಂಜುನಾಥ ಪಿಕೆ, ಲೋಕಲ್ ಸಮಿತಿ ಸದಸ್ಯರಾದ ಸುಧಾಕರ ಮಾಸ್ಟರ್ ಕಾಟುಕುಕ್ಕೆ, ನಾಗರಿಕ ಕ್ರಿಯಾ ಸಮಿತಿ ಸಂಚಾಲಕರಾದ ಉಮೇಶ್, ಲೋಕಲ್ ಸಮಿತಿ ಸದಸ್ಯೆ ಸುಶೀಲಾ ವಿಕೆ, ವಿಠಲ್ ಸಾಲಿಯನ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಿಪಿಐಎಂ ಕಾಟುಕುಕ್ಕೆ ಲೋಕಲ್ ಸಮಿತಿ ಕಾರ್ಯದರ್ಶಿ ಚಂದ್ರಹಾಸ ಶೆಟ್ಟಿ ಸ್ವಾಗತಿಸಿ ವಿಜಯ್ ಕುಮಾರ್ ಬಿ ವಂದಿಸಿದರು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.